ಆಧಾರಕ್ಕಾಗಿ ಸರ್ಕಾರದಿಂದ ಬರುತ್ತಿದ್ದ ಅಂಗವಿಕಲ ಮಾಶಾಸನ ಕಳೆದ 18 ತಿಂಗಳಿನಿಂದ ಬಾರದ ಹಿನ್ನೆಲೆಯಲ್ಲಿ ಮಾಹಿತಿ ಹಕ್ಕಿನ ಮೂಲಕ ಸಂಗ್ರಹಿಸಿದ ಮಾಹಿತಿಯಲ್ಲಿ ಹಣ ಸಂದಾಯವಾಗದಿರಲು ಕಾರಣವೇನು ಎನ್ನುವುದನ್ನು ತಿಳಿಸಲು ಕಂದಾಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಕಾರ್ಯತಡ್ಕ ನಿವಾಸಿ ಧರ್ಣಪ್ಪ ಗೌಡ ಬಡತನದಿಂದ ಜೀವನವನ್ನ ಸಾಗಿಸುತ್ತಿದ್ದು, ಈ ನಡುವೆ ಇವರಿಗೆ ಸರ್ಕಾರದಿಂದ ಬರುತ್ತಿದ್ದ ಮಾಶಾಸನವು ಏಕಾಏಕಿ ನಿಂತಿದೆ. ಈ ಹಿನ್ನೆಲೆಯಲ್ಲಿ ಎಂಡೋಸಲ್ಫಾನ್ ವಿರೋಧಿ ಹೋರಾಟಗಾರರಾದ ಶ್ರೀಧರ್ ಗೌಡ ಮಾಶಾಸನ ನಿಲ್ಲಿಸಿರುವುದರ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಮಾಹಿತಿ ಹಕ್ಕಿನ ಮೊರೆ ಹೋಗಿದ್ರು. ಮಾಹಿತಿ ಹಕ್ಕಿನಲ್ಲಿ ದೊರೆತ ಮಾಹಿತಿಯ ಪ್ರಕಾರ ಧರ್ಣಪ್ಪ ಗೌಡರ ಮಾಶಾಸನವನ್ನ ತಾತ್ಕಾಲಿಕ ಅಮಾನತಿನಲ್ಲಿ ಇಡಲಾಗಿದೆ ಎನ್ನುವ ವಿಚಾರ ತಿಳಿದು ಬಂದಿದೆ. ಆದರೆ ಅಮಾನತಿನಲ್ಲಿ ಇಡಲು ಕಾರಣ ಏನು ಎನ್ನುವುದರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕಂದಾಯ ಇಲಾಖಾ ಅಧಿಕಾರಿಗಳು ನೀಡಲು ಹಿಂದೇಟು ಹಾಕುತ್ತಿರುವುದು ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಈ ಕುರಿತು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕಿನಡಿಯಲ್ಲಿ ಮೇಲ್ಮನವಿ ಸಲ್ಲಿಸಿದ್ರೂ ತಪ್ಪು ಮಾಹಿತಿಯನ್ನ ನೀಡಿ ದಾರಿ ತಪ್ಪಿಸುವ ಪ್ರಯತ್ನವೂ ನಡೆಯುತ್ತಿದೆ ಎನ್ನುವ ಆರೋಪವೂ ಕೇಳಿಬರಲಾರಂಭಿಸಿದೆ. ತಿಂಗಳಿಗೆ 3,000ದಂತೆ 18 ತಿಂಗಳ ಮಾಶಾಸನವನ್ನ ತಡೆ ಹಿಡಿದಿರುವುದರ ಹಿಂದೆ ಅಧಿಕಾರಿಗಳ ಕೈವಾಡವಿದ್ದು, ಹಿರಿಯ ಅಧಿಕಾರಿಗಳು ಈ ಕುರಿತು ಸ್ಪಂದನೆ ನೀಡುತ್ತಿಲ್ಲ ಎನ್ನುವ ಆರೋಪ ಕೂಡ ಇದೆ. ಕಚೇರಿನಲ್ಲಿ ಮಾಹಿತಿ ನೀಡುತ್ತಾ ನಿರಂತರವಾಗಿ ಸತಾಯಿಸ್ತಲೇ ಬಂದಿದ್ದಾರೆ. ಉದಾಹರಣೆಗಾಗಿ ನಾನು 3 ತಿಂಗಳ ಹಿಂದೆ ಕಾಯರ್ತಡ್ಕದ ಧರ್ಣಪ್ಪ ಗೌಡ ಅವರಿಗೆ ಏನು ಮಾಶಾಸನ ಬರ್ತಾ ಇತ್ತು, ಅಂಗವಿಕಲ ಮಾಶಾಸನ, ಆ ಕುರಿತು ಮಾಹಿತಿಯನ್ನು ನಾನು ಕೋರಿದ್ದೆ. ಅಂದರೆ 1.5 ವರ್ಷಗಳಿಂದ ಅವರಿಗೆ ಬರ್ತಿರ್ತಕ್ಕಂಥ ಮಾಶಾಸನ ಸ್ಥಗಿತಗೊಂಡಿತ್ತು. ಅದಕ್ಕಾಗಿ ಯಾವ ಕಾರಣಕ್ಕಾಗಿ ಮಾಶಾಸನ ಬರ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾನು ಮಾಹಿತಿ ಹಕ್ಕಿನಲ್ಲಿ ತಾಲೂಕು ಕಚೇರಿಯನ್ನು ಆಗ್ರಹಿಸಿದ್ದೆ. ಆದರೆ ತಾಲೂಕು ಕಚೇರಿ ಅದನ್ನು ತೀವ್ರ ನಿರ್ಲಕ್ಷ್ಯ ಸ್ವಭಾವದಿಂದ ಅವರು ಉತ್ತರವನ್ನು ನೀಡ್ತಾರೆ. ಅವರದ್ದು ಯಾವುದೇ ಕಾರಣಕ್ಕೂ ರದ್ದಾಗಿಲ್ಲ, ತಾತ್ಕಾಲಿಕ ಅಮಾನತಿನಲ್ಲಿ ಇಟ್ಟಿದ್ದೇವೆ ಅಂತ ಅವರು ಹೇಳ್ತಾರೆ. ಆದರೆ ನಾನು ಮಾಹಿತಿ ಹಕ್ಕಿನಲ್ಲಿ ನಾನು ಪ್ರಶ್ನೆಯನ್ನು ಕೇಳಿದಾಗ ಯಾವ ಕಾರಣಕ್ಕೆ ಅವರಿಗೆ ಮಾಶಾಸನ ಸ್ಥಗಿತಗೊಂಡಿದೆ ಮತ್ತು ಆ ಸ್ಥಗಿತಗೊಳಿಸಲು ಸಂಬಂಧಪಟ್ಟಂಥ ಅಧಿಕಾರಿಗಳು ಏನೇನು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ಕೊಡಬೇಕು, ಆ ವರದಿಯ ಪ್ರತಿಯನ್ನು ನೀಡಬೇಕು ಅಂತ ನಾನು ಕೋರಿದ್ದೆ. ಆದರೆ ಯಾವುದೇ ವರದಿಯನ್ನು ನೀಡದೆ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ. ಈ ಕುರಿತು ನಾನು ಈಗಾಗಲೇ ತಹಶೀಲ್ದಾರಿಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ.